ಸ್ಟೆಪ್ಸಿಂದ ಹೋಗ್ತಾ ಇದ್ದೀವಿ. ತಿರುಮಲ ವೇ ಫುಡ್ ಸ್ಟೆಪ್ ಪಾತ್. ಇಲ್ಲಿಂದ 3000 ಮೆಟ್ಲಿದೆ. ಆಲಪಿರಿ ಅಂತ ಈ ದಾರಿಗೆ ಹೆಸರು. ಇಲ್ಲಿಂದ 3000 ಮೆಟ್ಲಿದೆ ಅಲ್ಲಿ ತನಕ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ಇವತ್ತಿನ ವಿಡಿಯೋ ತಿರುಪತಿಗೆ ಮತ್ತೆ ನಮ್ಮ ಪ್ರಯಾಣ. ತಿರುಪತಿಗೆ ಮತ್ತೆ ದೇವರ ದರ್ಶನ ಮಾಡೋದಕ್ಕೆ ಹೋಗ್ಬರೋಣ ಅಂತ ತೀರ್ಮಾನ ಮಾಡಿದ್ವಿ. ನಾನು ಹಾಗೂ ಸಚಿನ್, ಪ್ರಭಾಕರ್ ಹಾಗೂ ಚಿದು 4 ಜನ ಪ್ಲ್ಯಾನ್ ಮಾಡಿ ಒಂದು ಶುಕ್ರವಾರ ರಾತ್ರಿ ಬಸ್ನಲ್ಲಿ ಬೆಂಗಳೂರಿಂದ ತಿರುಪತಿಗೆ ಬೆಳಗಿನ ಜಾವ ಹತ್ರ 4 ಗಂಟೆಗೆ ರೀಚ್ ಆಗಿದ್ವಿ. ಅಲ್ಲಿಂದ ಲಗೇಜ್ ರೂಮ್ಗೆ ಹೋಗಿ ನಮ್ಮ ಲಗೇಜನ್ನು ಅವ್ರ ಕೈಲಿ ಕೊಟ್ಬಿಟ್ಟು ಸ್ಟೆಪ್ ಹತ್ರ ಬಂದ್ವಿ. ಸುಮಾರು 3000 ಸ್ಟೆಪ್ಸ್ ಇದೆ ಅಲ್ಲಿಂದ ದೇವಸ್ಥಾನ ರೀಚ್ ಆಗೋಕ್ಕೆ. ಸೊ ನಾವು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಡೀತಾ ಆ ದಾರಿಯಲ್ಲಿ ತುಂಬಾ ಸುಸ್ತಾಗ್ತಾ ಇತ್ತು. ಆದರೂ ಕೂಡ ನಡೆದುಕೊಂಡು ಫಸ್ಟ್ ಟೈಮ್ ಹೋಗ್ತಿರುವಂಥ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ದಾರಿ ಮಧ್ಯದಲ್ಲಿ ಕಾಡು ಪ್ರಾಣಿಗಳು, ಜಿಂಕೆ, ಕಡವೆ ಪ್ರಾಣಿಗಳು ಸಿಗ್ತಾ ಇತ್ತು. ಹಾಗೆಯೇ ಸ್ವಲ್ಪ ಮುಂದೆ ಸಾಗ್ತಾ ಅಲ್ಲಿ ದೊಡ್ಡದಾದ ಆಂಜನೇಯ ಮೂರ್ತಿ ಕೂಡ ಇದೆ. ಅಲ್ಲಿ ಚಿಕ್ಕ ದೇವಸ್ಥಾನ ದಾಟ್ಕೊಂಡೇ ನಾವು ಮುಂದೆ ಹೋಗಬೇಕು. ಸೊ ಅವುಗಳನ್ನು ನೋಡ್ತಾ ಮುಂದೆ ಸಾಗಿ ಜೊತೆಗೆ ಎಷ್ಟೇ ಟಯರ್ಡ್ ಆದರೂ ಕೂಡ ನಗ್ತಾ ಮಾತಾಡ್ಕೊಳ್ತಾ ಹೋಗ್ತಾ ಇದ್ದಾಗೆ ನಮಗೆ ನಮ್ಮ ಆಯಾಸನೇ ಗೊತ್ತಾಗ್ತಾ ಇರಲಿಲ್ಲ. ಮಾತಾಡಿಕೊಂಡು ಅಲ್ಲಿ ಇಲ್ಲಿ ಸಿಗುವಂಥ ಮಾವಿನಕಾಯಿ, ದ್ರಾಕ್ಷಿ, ಪೈನಾಪಲ್ ಜ್ಯೂಸ್ ಈ ಥರ ಏನೇನೋ ಸಿಗುತ್ತೋ ಎಲ್ಲನೂ ತಿನ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಒಂದು ರೋಡ್ಗೆ ಎಂಟರ್ ಆಗ್ತೀವಿ. ರೋಡ್ ಪಕ್ಕದಲ್ಲಿ ತಿರುಪತಿಯಿಂದ ರಿಟರ್ನ್ ಬರ್ತಿರುವಂತಹ ವೆಹಿಕಲ್ಸ್, ಬಸ್ಗಳು ಎಲ್ಲ ಬರ್ತಿರೋದು. ನಾವು ರೈಟ್ ಸೈಡಿಂದ ನಡ್ಕೊಂಡು ಹೋಗೋದಕ್ಕೆ ಅಂತಾನೆ ವೇ ಕ್ರಿಯೇಟ್ ಮಾಡಿದ್ದಾರೆ. ಆ ವೇಯಲ್ಲೇ ನಾವು ಸಾಗ್ತಾ ಸುತ್ತಮುತ್ತ ಇರುವಂಥ ಸೀನರೀಸ್ಗಳನ್ನ ನೋಡಿಕೊಂಡು ಹೋಗ್ತಾ ಇದ್ವಿ. ಅದ್ಭುತ ಎಕ್ಸ್ಪೀರಿಯನ್ಸ್ ಅನ್ಕೋಬೋದು. ಸುತ್ತಮುತ್ತ ಗ್ರೀನರಿ, ಬೆಟ್ಟ, ರೋಡ್, ಅಲ್ಲಿ ಚಿಕ್ಕ ಚರಿಗಳು. ಮೊಣಕಾಲಲ್ಲಿ ಸ್ಟೆಪ್ ಹತ್ತೋರು ಇದ್ದಾರೆ. ಎಲ್ಲ 3000 ಸ್ಟೆಪ್ಗೂ ಅರ್ಶಿನ ಕುಂಕುಮ ಹಚ್ಚೋರು ಇದ್ದಾರೆ. ಎಲ್ಲ 3000 ಸ್ಟೆಪ್ಗೂ ಕರ್ಪೂರ ಇಟ್ಕೊಂಡು ಹಚ್ಕೊಂಡು ಹೋಗೋರು ಇದ್ದಾರೆ. ನಾವು ನಮ್ಮ ಪಾದಯಾತ್ರೆಯನ್ನ ಮುಗಿಸ ಹಂತಕ್ಕೆ ತಲುಪಿದ್ವಿ. ನಮಗೆ ರೂಮ್ ಸಿಗಬೇಕಿತ್ತು. ಅಲ್ಲಿ ರೂಮ್ಗೂ ಟೋಕನ್ ಮಾಡಬೇಕು. 50, 100, 1000 ಈ ಥರ ಇದೆ. ಪರ್ ಡೇಗೆ 50 ರೂಪಾಯಿ ರೂಮ್ ಕೂಡ ಇದೆ. ಸ್ನಾನ ಮಾಡೋದಕ್ಕೆ ಬಾತ್ರೂಮ್ ಇದೆ, ಅದರಲ್ಲಿ ವಾಶ್ರೂಮ್, ಟಾಯ್ಲೆಟ್ಸ್ ಇದೆ, ಒಂದು ರೂಮ್ ಇರುತ್ತೆ. ಅದರಲ್ಲಿ 3 ಜನ ಇರ್ಬೋದು 50 ರೂಪಾಯಿಗೆ. ಆದರೆ ಡೆಪಾಸಿಟ್ 500 ರೂಪಾಯಿ ಮಾಡಬೇಕು. ಅದು ರಿಟರ್ನ್ ನೀವು ಬರುವಾಗ ರಿಫಂಡ್ ಮಾಡಬೇಕು. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ದೇವರ ದರ್ಶನ ಮಾಡೋದಕ್ಕೆ ಸಂಜೆ ಹೋದ್ವಿ.
ದೇವ್ರ ದರ್ಶನ ಆದಮೇಲೆ ರಾತ್ರಿ ಊಟ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದ್ವಿ. ಆದರೆ ನಮ್ಮ ಜೊತೆಗೆ ಚಿದು ಅವರಿಗೆ ಸ್ವಲ್ಪ ಅವಶ್ಯಕತೆ ಕೆಲಸ ಇದ್ದಿದ್ದರಿಂದ ಅವರು ಬೆಳಗಿನ ಜಾವ ಊರಿಗೆ ರಿಟರ್ನ್ ಹೊರಟಿದ್ರು ಬೆಂಗಳೂರಿಗೆ. ನಾವು ಸಚಿನ್, ನಾನು ಮತ್ತು ಪ್ರಭಾಕರ್ 3 ಜನ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಸುತ್ತಮುತ್ತ ಇರುವಂಥ 5-6 ಸ್ಪೆಷಲ್ ದೇವಸ್ಥಾನಗಳಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಕ್ಯಾಬನ್ನು ಬುಕ್ ಮಾಡಿಕೊಂಡ್ವಿ. ಇದು ಶ್ರೀವರಿ ಪಾದಾಲು ಅಂತಾರೆ. ಅಂದರೆ ಶ್ರೀ ಮಹಾವಿಷ್ಣುನು ಭೂಮಿಗೆ ಮೊದಲು ಹೆಜ್ಜೆ ಇಟ್ಟ ಜಾಗ ಎಂದು ಪ್ರತೀತಿ ಇದೆ. ಅಲ್ಲಿಂದ ನೆಕ್ಸ್ಟ್ ಅದೇ ರೋಡಲ್ಲಿ ಸಿಗುವಂಥ ಜಾಗ ಶಿಲಾತೋರಣಂ ಅನ್ನೋದು. ಒಂದು ಶಿಲಾತೋರಣ ರೀತಿ ಇರುವಂಥ ಕಲ್ಲಿನ ಆಕೃತಿ ಇದೆ. ಸೊ ಅದಕ್ಕೆ ಶಿಲಾತೋರಣ ಅಂತ ಹೆಸರಿದೆ. ಸೊ ಅಲ್ಲಿ ಪಕ್ಕದಲ್ಲಿ ಪ್ರಾಣಿಗಳನ್ನು ಚಿತ್ರಿಸಿ ಮಾಡಿರುವಂತಹ ಗಾರ್ಡನ್ ಇದೆ. ಅಲ್ಲಿಂದ ನಂತರ ಅಲ್ಲೇ ಮುಂದೆ ಇರುವಂಥ ಇನ್ನೊಂದು ದೇವಸ್ಥಾನ, ಚಿಕ್ಕ ದೇವಸ್ಥಾನ, ಅಲ್ಲಿಗೆ ಹೋಗಿ ಅಲ್ಲಿ ಪಕ್ಕದಲ್ಲಿ ಇರುವಂಥ ವಾಟರ್ಫಾಲ್ ನೋಡಿಕೊಂಡು ದೇವರಿಗೆ ಕೈ ಮುಗಿದು ಅಲ್ಲಿಂದ ಯೂಟರ್ನ್ ತಗೊಂಡು ನಾವು ಪಾಪ ವಿನಾಶಂ ದೇವಸ್ಥಾನಕ್ಕೆ ಬಂದ್ವಿ. ನೀಟ್ ಆ್ಯಂಡ್ ಕ್ಲೀನ್ ನೇಚರ್ ಜೊತೆ ಪ್ರಯಾಣ ಮಾಡೋದೇ ಒಂದು ಆಸಮ್ ಎಕ್ಸ್ಪೀರಿಯನ್ಸ್. ಪಾಪ ವಿನಾಶಂ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಡ್ಯಾಮ್ ಇದೆ. ಸೊ ಆ ಡ್ಯಾಮ್ ಪಕ್ಕದಲ್ಲಿ ಇರುವಂತಹ ದೇವಸ್ಥಾನ. ಇಲ್ಲಿ ಎನಿ ಟೈಮ್ ನೀರು ಬರ್ತಾ ಇರುತ್ತೆ. ಇಲ್ಲಿ ದೇವ್ರನ್ನ ನೋಡಿಕೊಂಡು ಅದಾದ ನಂತರ ಅಲ್ಲಿ ಒಂದಷ್ಟು ಫ್ರೂಟ್ಸನ್ನು ತಿಂದ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ರೂಮಿಗೆ ಬಂದ್ವಿ. ಸೊ ಅಲ್ಲಿಂದ ರೂಮಿಂದ ಫ್ರೆಶ್ ಅಪ್ ಆಗಿ ರಾತ್ರಿ 9 ಗಂಟೆ ಬಸ್ಗೆ ನಾವು ಬೆಂಗಳೂರಿಗೆ ರಿಟರ್ನ್ ಹೊರಟಿದ್ವಿ. ಬೆಂಗಳೂರು ರೀಚ್ ಆಗ್ತಿದ್ದಂಗೆ ಮಧ್ಯರಾತ್ರಿ 4 ಗಂಟೆ ಆಗಿತ್ತು. ಸೊ ಅಲ್ಲಿಂದ ಆಟೋ ಮಾಡಿಕೊಂಡು ರೂಮಿಗೆ ಬಂದು ರೀಚ್ ಆದ್ವಿ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.